ಸ್ವಾಮಿ ಕೊರಗುಜ್ಜ ಅಂದ್ರೆ ತುಳುನಾಡಿನಲ್ಲಿ ನೆಲೆಯಾದ ದೈವವಾದರೂ ನಾಡಿಗೆಲ್ಲ ಚಿರಪರಿಚಿತ ದೈವ. ಜೊತೆಗೆ ಅಪಾರ ಸಂಖ್ಯೆಯ ಭಕ್ತರನ್ನ ಹೊಂದಿರುವ ಕಾರಣಿಕ ದೈವವೂ ಆಗಿದೆ. ಇಂತಹ ಕಾರಣಿಕ ದೈವವು ನೆಲೆಯಾಗಿರುವಂತಹ ಪ್ರಧಾನ ಆದಿಕ್ಷೇತ್ರವೆಂದರೆ ಮಂಗಳೂರು ಸಮೀಪದಲ್ಲಿರುವಂತಹ ಬುರ್ದುಗೋಳಿಯ ಪರಿಸರ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯು ದೈವ ಪ್ರತೀತಿ ಎಂಬ ಕ್ಷೇತ್ರವಾಗಿ ಬೆಳಗುತ್ತಾ ಇದೆ. ಇಂತಹ ಪುಣ್ಯದ ನಾಡಲ್ಲಿ ಈಗಾಗಲೇ ಹಲವಾರು ಉದಾಹರಣೆಗಳು ಸ್ವಾಮಿ ಕೊರಗಜ್ಜನ ಬಗ್ಗೆ ನಮಗೆ ಎಲ್ಲರಿಗೂ ಕೂಡ ನಿದರ್ಶನವಾಗಿ ನೀಡಿದೆ. ಇಂತಹ ಒಂದು ಪುಣ್ಯ ಪ್ರತೀತಿಯನ್ನ ಪಡೆದಂತಹ ಸ್ವಾಮಿ ಕೊರಗಜ್ಜನು ಪ್ರಧಾನವಾಗಿ ಬಂದು ನಿಂತಹ ಸ್ಥಳವೇ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದಲ್ಲಿರುವಂತಹ ಕಲ್ಲಾಪಿನ ಬುರ್ದುಗೋಳಿಯ ಪರಿಸರ. ಕೊರಗಜ್ಜ ದೈವವು 9 ಮಾಗಣಿಯ ಸೀಮೆ ದೇವರಾದಂತಹ ಸೋಮೇಶ್ವರ ದೇವರ ಅಪ್ಪಣೆಯನ್ನ ಪಡೆದು ಕಲ್ಲಾಪು ಬುರ್ದುಗೋಳಿಯ ಉದ್ಭವ ಶಿಲೆಯಾದಂತಹ ಜಾಗಕ್ಕೆ ಬಂದಾಗ ಕುತ್ತರು ಭಾಗದಲ್ಲಿ ರಾಜ್ಯಭಾರ ನಡೆಸುತ್ತಿದ್ದಂತಹ ಪಂಜಂದಾಯ ಹಾಗೂ ಬಂಟ ದೈವಗಳು ಮಾಡದ ಅರಸು ದೈವಗಳ ಜೊತೆ 7 ರಾತ್ರಿ 7 ಹಗಲು ಯುದ್ಧ ನಡೆಸಿ ಸೋಲು ಗೆಲುವು ನಿಶ್ಚಯವಾಗದೆ ಪಂಜಂದಾಯ ಬಂಟ ದೈವಗಳು ತಮ್ಮ ರಾಜ್ಯದ ಗಡಿ ಬಿಟ್ಟು ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವುದು ಕಂಡುಬರುತ್ತದೆ. ಅವರ ಕಷ್ಟವನ್ನ ಆಲಿಸಿದಂತಹ ಕೊರಗತನಿಯ ಅಂದರೆ ಕೊರಗಜ್ಜ ರಾಜ್ಯವನ್ನ ಅರ್ಥಾತ್ ಅವರ ರಾಜ್ಯವನ್ನು ಮರಳಿಸಿಕೊಡುವ ವಾಗ್ದಾನವನ್ನ ದೈವಗಳಿಗೆ ನೀಡುತ್ತಾನೆ. ಆಗ ಪಂಜಂದಾಯ ದೈವವು ನಮ್ಮಿಂದ ಸಾಧ್ಯವಾಗದ ಕೆಲಸವನ್ನ ನೀನು ಮಾಡುತ್ತಿ ಎನ್ನುವ ನಂಬಿಕೆ ಏನು ಎಂದು ಪ್ರಶ್ನಿಸಿದಾಗ ಕೊರಗತನಿಯನು ತನ್ನ ವಿರಾಟ ರೂಪವನ್ನ ತೋರಿಸಿ ಯುಕ್ತಿಯಿಂದ ಮಾಡದ ಅರಸು ದೈವಗಳ ಜೊತೆ ಯುದ್ಧ ಮಾಡುತ್ತಾನೆ. ಕೊರಗಜ್ಜನನ್ನ ಸೋಲಿಸುವುದು ಕಷ್ಟ ಎಂದರಿತ ಅರಸು ದೈವಗಳು ಜಾಗವನ್ನ ಬಿಟ್ಟು ಅಲ್ಲಿಂದ ತೆರಳುತ್ತಾರೆ. ರಾಜ್ಯವನ್ನ ಮರಳಿಸಿದ ಕೊರಗತನಿಯನಿಗೆ ಕುತ್ತಾರು ಸುತ್ತಮುತ್ತಲಿನ 7 ಜಾಗಗಳನ್ನ ಉಡುಗೊರೆಯಾಗಿ ಪಂಜಂದಾಯ ದೈವವು ನೀಡುತ್ತದೆ. ಕೊರಗತನಿಯನ ಕಾರಣಿಕ ದರ್ಶನವಾದ ಮೂಲ ಆದಿ ಸ್ಥಳವಾದ ಬುರ್ದುಗೋಳಿಯ ಉದ್ಭವ ಶಿಲೆಯಲ್ಲಿ ನೆಲೆಯಾಗುತ್ತಾರೆ. ಅದೇ ಈ ಪುಣ್ಯಭೂಮಿ. ತುಳುವಿನಲ್ಲಿ ಈ ಕಲ್ಲಿಗೆ ಉತ್ತಿಬತ್ತಿ ಸರ್ಪತರೆ ಮಾಣಿಕ್ಯ ಕಲ್ಲು ಎಂದು ಹೆಸರಿದೆ. ಈ ಉಡುಗೊರೆ ಸಿಕ್ಕ 7 ಸ್ಥಳವಾಗಲಿ ಅಥವಾ ಬುರ್ದುಗೋಳಿಯಲ್ಲಾಗಲಿ ಮೂರ್ತಿ ಪೂಜೆಯಾಗಲಿ ಅಥವಾ ಯಾವ ಆಕಾರದ ಪೂಜೆಯೂ ನಡೆಯುವುದಿಲ್ಲ. ಇರುವುದು ಬರೀ ಪ್ರಕೃತಿ ರೂಪದಲ್ಲಿ ಕೊರಗತನಿಯನ ಆರಾಧನೆ. ಹಿಂದೆ ಕೊರಗತನಿಯ ಅಂದರೆ ಕೊರಗಜ್ಜ ದೈವ ನೆಲೆಯಾದ ಕಲ್ಲು ಈಗಲೂ ಹಾಗೆಯೇ ಇದೆ. ಸಾವಿರಾರು ವರುಷಗಳ ಇತಿಹಾಸ ಇರುವ ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯು 850 ವರ್ಷಗಳಿಂದ ಗುಳಿಗ ಕೊರಗತನಿಯ ಪ್ರಧಾನ ಆದಿಸ್ಥಳವೆಂದು ಪ್ರಸಿದ್ಧಿಯನ್ನ ಹೊಂದಿದೆ. ಪೂರ್ವಕಾಲದಲ್ಲಿ ಈ ಉದ್ಭವ ಶಿಲೆಯು ವೃತ್ತಾಕಾರದಲ್ಲಿ ತಿರುಗುತ್ತಿತ್ತು ಎಂಬಂತಹ ಪ್ರತೀತಿಯೂ ಇದೆ. ಈ ಸಾನ್ನಿಧ್ಯದಲ್ಲಿ ಕ್ಷೇತ್ರಪಾಲನಾಗಿ ಗುಳಿಗನಿದ್ದಾನೆ. ಕೋಲ ನಡೆಯುವಾಗ ಮೊದಲ ಕೋಲ ಗುಳಿಗನಿಗೆ, ನಂತರ ಕೊರಗಜ್ಜ ಮತ್ತು ಕೊರಪೊಲೆಗೆ ನಡೆಯುತ್ತದೆ. ಇಲ್ಲಿನ ಸಾನ್ನಿಧ್ಯಕ್ಕೆ ನಂಬಿ ಬಂದ ಭಕ್ತರು ಉದ್ಭವ ಶಿಲೆಯ ಮುಂದೆ ಪ್ರಾರ್ಥಿಸಿದರೆ ಸಕಲ ಇಷ್ಟಾರ್ಥವನ್ನ ಕರುಣಿಸುತ್ತಾ ಕೊರಗತನಿಯ ಮಾಯಾ ರೂಪದ ಶಕ್ತಿಯನ್ನ ಜನರಿಗೆ ತೋರಿಸುತ್ತಾ ಬೆಳಗುತ್ತಿರುವ ಕ್ಷೇತ್ರ ಬುರ್ದುಗೋಳಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಎಲ್ಲಾ ಧರ್ಮದವರು ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿನ ವಿಶೇಷ. ಕಲ್ಲಾಪು ಬುರ್ದುಗೋಳಿ ಉದ್ಭವ ಶಿಲೆಯ ಸಾನ್ನಿಧ್ಯದಲ್ಲಿ ವರ್ಷಾವಧಿ ಕೋಲ ವರ್ಷದ ಜನವರಿ ತಿಂಗಳ ಮೊದಲ ವಾರದ ಶನಿವಾರದಂದು ನಡೆಯುತ್ತದೆ. ಹಾಗೂ ಹರಕೆಯ ಕೋಲ, ಹರಕೆಯ ಅಗಿಲು ಸೇವೆಯು ಇಲ್ಲಿ ನಡೆಯುತ್ತಿರುತ್ತದೆ. ಇಲ್ಲೊಂದು ವಿಶೇಷ ಏನೆಂದರೆ ಇಲ್ಲಿ ಯಾವುದೇ ಗಂಧ ಪ್ರಸಾದವನ್ನ ನೀಡುವುದಿಲ್ಲ. ಬದಲಿಗೆ ಭಕ್ತಾದಿಗಳು ಕೊರಗಜ್ಜನಿಗೆ ಶೇಂದಿ, ಎಲೆ ಅಡಿಕೆ, ಚಕ್ಕುಲಿಯನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ಅದನ್ನೇ ಪ್ರಸಾದ ರೂಪವಾಗಿ ತಮ್ಮ ಮನೆಗೆ ಕೊಂಡು ಹೋಗುವುದು ಇಲ್ಲಿನ ವಾಡಿಕೆ. ಹಾಗಾದರೆ ಬನ್ನಿ, ಇಲ್ಲಿ ನಡೆದಂತಹ ವಿಶೇಷ ಸೇವೆಗಳ ಬಗ್ಗೆ ಭಕ್ತಾದಿಗಳು ಏನು ಹೇಳುತ್ತಾರೆ ಎಂದು. ತುಳುವಿನಲ್ಲೊಂದು ಮಾತಿದೆ ಈ ಕೊರಗಜ್ಜನ ಬಗ್ಗೆ. ಯಾವುದು ಹರಕೆ ಹೇಳ್ಬೇಕಾದ್ರೆ ಪಂಡಿನಾಲೈ ದೊಂಡಡ ಓಡೋಣ ನಮ್ಮ ಕಾರ್ಯ ಎಲ್ಲ ನಡೆಯುತ್ತಂತ. ಅದೇನಂತ ಹೇಳಿದರೆ ಕನ್ನಡದಲ್ಲಿ ನಾವು ಏನು ಹರಕೆ ಹೇಳ್ತೇವ ಅದು ನಮ್ಮ ಗಂಟಲ ಒಳಗೆ ಹೋಗಬೇಕಾದ್ರೆ ಅಷ್ಟೊತ್ತಿಗೆ ನಮಗೆ ಅದರ ಪ್ರತಿಫಲ ದೊರೆಯುತ್ತದೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದಕ್ಕೆ
ಸಾಕ್ಷಿಯಾಗಿ ನಾನು ಕೂಡ ಒಬ್ಬ ಇಲ್ಲಿ ಒಂದು ಭಕ್ತನಾಗಿ ಆ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ವೈಯಕ್ತಿಕ ವಿಚಾರ ನೋಡಲಿಕ್ಕೆ ಹೇಳಬೇಕಾದ್ರೆ ಇಲ್ಲಿ ಹೇಳಿದಂಥ ಆರೋಗ್ಯ ದೃಷ್ಟಿಯಾಗಿರ್ಬೋದು, ನಮ್ಮ ಕಳೆದುವಂಥ ವಸ್ತು ಆಗಿರ್ಬೋದು, ಅದನ್ನು ಬಲು ಬೇಗನೆ ನಮಗೆ ನೀಡಿ ಒಂದು ಕರುಣಿಸುವಂಥ ಶಕ್ತಿ ಯಾವುದಂತ ಹೇಳಿದರೆ ಅದು ಸ್ವಾಮಿ ಕೊರಗಜ್ಜ. ಹೀಗೆ ನಾವು ಈ ಕಾರಣಿಕದ ಬಗ್ಗೆ ಹೇಳಬೇಕಾದ್ರೆ ಹಲವಾರು ನನ್ನ ಗಮನಕ್ಕೆ ಬಂದಂಥ ವಿಚಾರಗಳು. ಒಬ್ಬರು ನಮ್ಮ ಆತ್ಮೀಯರು ಅವರು ಟ್ರೈನಲ್ಲಿ ಸಂಚರಿಸಬೇಕಾದ್ರೆ ಅವರ ಮೊಬೈಲ್ ಈ ಕಿಟಕಿಯ ಬದಿಯಲ್ಲಿ ಅವರ ಬ್ಯಾಗಲ್ಲಿ ಇಡಬೇಕಾದ್ರೆ ಅದು ತಪ್ಪಿ ಒಂದು ಪೊದೆಯಲ್ಲಿ ಬಿದ್ದಿತ್ತಂತೆ. ಹಾಗಾಗಿ ಅದನ್ನು ಹುಡುಕಿ ಅವರು ಎಲ್ಲ ಕಡೆಗೆ ಹರಕೆ ಹೇಳಿದಂತೆ. ಹಾಗೆ ನಮ್ಮ ಕ್ಲೈಂಟ್ ಆಗಿ ಅವ್ರು ಬಂದು ಒಮ್ಮೆ ಹೇಳಿದ್ರು, ನನ್ನ ಮೊಬೈಲ್ ಬಿಸಾಡಿ ಹೋಗಿದೆ, ಅದು ಮಗಳು ಕೊಟ್ಟ ಮೊಬೈಲ್, ತುಂಬ ದುಬಾರಿ ವೆಚ್ಚದ ಮೊಬೈಲ್. ಹಾಗಾಗಿ ನಾನು ಹೇಳಿದ್ರು, ನೀವೊಂದು ಕೊರಗಜ್ಜನಿಗೆ ಹರಕೆ ಹೇಳಿ ಅಂತ. ಅವ್ರು ಹೇಳಿದ್ರು, ನೀವು ನಿಮ್ಮ ಮಾತಿನಿಂದ ಹೇಳಿಬಿಡಿ, ಅವರು ದೂರದ ಊರಿನವರು. ಹಾಗಾಗಿ ನಾನು ಹೇಳಿದ ಸ್ವಲ್ಪ ಹೊತ್ತು ಹೇಳಿದ್ರು, ಅದು ಸಿಗುವುದು ಡೌಟ್ ರಜನೀಶ್, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಬಂತು, ನಾವು ಹುಡುಕಾಡಿದೆವು, ಎಲ್ಲಿ ಕೂಡ ಸಿಗಲಿಲ್ಲ, ಎಲ್ಲ ಪೊದೆ ಗಿಡಗಳಲ್ಲಿ ಹುಡುಕಿದೆವು ಅಂತ. ಹಾಗೆ ಅವ್ರು ಹೋಗಿ ಬರಬೇಕಾದ್ರೆ ಅದೇ ದಾರಿ ಹಿಂದೆ ಬರಬೇಕಾದ್ರೆ ಆ ಮೊಬೈಲ್ನ ಕವರ್ ಏನೊಂದು ಸಿಕ್ಕಿತಂತೆ. ಆ ಕಡೆಯಲ್ಲಿ ಅದನ್ನು ಹುಡುಕಾಡಿದಾಗ ಮೊಬೈಲ್ ಕೂಡ ಸಿಕ್ಕಿತು. ಹಾಗಾಗಿ ಅದೇ ದಿವಸ ಬಂದು ಅವರು ಆ ಕೊರಗಜ್ಜನಿಗೆ ಹರಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಒಂದು ನಮ್ಮ ಇವರು ಕೂಡ ನಮ್ಮ ಕ್ಲೈಂಟ್ಸೇ, ಒಂದು ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರುವಂಥ ಒಬ್ಬರು ಅವರ ಮಗನಿಗೆ ಅವರ ಕೆಲಸ ಕಾರ್ಯದ ನಿಮಿತ್ತ ಒಂದು ಹರಕೆಯನ್ನು ಹೇಳಿದ್ದು, ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ತನ್ನ ಮಗನಿಗೆ ಒಂದು ಕೆಲಸದಲ್ಲಿ ಸ್ವಲ್ಪ ಬಡ್ತಿಯೊಂದು ಸಿಗಬೇಕಂತ. ಆ ಹೇಳಿದ ದಿವಸದ ಮರುದಿವಸ ಅವರ ಒಂದು ಕರೆ ಬಂದಿತ್ತು, ನನ್ನ ಮಗನಿಗೆ ಬಡ್ತಿಯೊಂದು ಕೆಲಸ ಸಿಕ್ಕಿದೆ, ಅದಕ್ಕಾಗಿ ನಾನು ಏನು ಹರಕೆ ಕೊಡಬೇಕಂತ. ಅವರು ಶಕ್ತಿಯಾನುಸಾರ ಭಕ್ತಿಯಾನುಸಾರ ಅವತ್ತೊಂದು ಏನೊಂದು ಹರಕೆ ಹೇಳಿದ್ರು. ಈ ಕ್ಷೇತ್ರಕ್ಕೆ ಬಂದು ತಮ್ಮ ಶಕ್ತಿಯಾನುಸಾರ ಒಂದು ಹರಕೆಯನ್ನು ಒಪ್ಪಿಸಿದ್ರು. ಆ ಬಳಿಕ ಅವರಿಗೆ ನಾನು ನೀಡಿದ್ರೆ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳಿ ನಂತರದ ದಿನಗಳಲ್ಲಿ ಅಗೆಲು ಸೇವೆಯನ್ನು ಕೂಡ ನೀಡಿದರು. ಈ ಕೊರಗಜ್ಜನ ಬಗ್ಗೆ ಹೇಳಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಮಗೆ ತುಂಬ ಭಯಭಕ್ತಿ. ಇವತ್ತು ಕೂಡ ನನ್ನ ಕಡೆಯಿಂದ ಇವತ್ತೊಂದು 3 ಅಗೆಯಲು ಇತ್ತು. ಅದನ್ನು ಹೇಳಿದ ಸಂದರ್ಭ ನಿಜವಾಗ್ಲೂ ಮೈ ರೋಮಾಂಚನಗೊಳ್ಳುವಂಥದ್ದು. ಯಾಕಂದರೆ ಕೆಲವೊಂದು ಕಷ್ಟ ಕೆಲಸಗಳಲ್ಲಿ ಅದು ಅಸಾಧ್ಯ ಎನ್ನುವಂಥ ಮಟ್ಟಕ್ಕೆ ಹೋಗಿರುವಾಗ ಅದರಲ್ಲಿ ಸಂಪೂರ್ಣ ಫಲವನ್ನು ಕೊಟ್ಟಂಥ ದೈವ ಯಾವುದಂತ ಹೇಳೋದು ಬುರ್ದುಗೋಳಿಯ ಸ್ವಾಮಿ ಕೊರಗಜ್ಜ. ಮಾತಾ ಧರ್ಮದ ಕುಳ್ಳ ಈ ಅಗೆಲಿ ಸೇವೆಯನ್ನು ಇಲ್ಲಿಲ್ಲಡೆ ಕೊರೊಂದಿತ್ತೇರು, ಇಲ್ಲಿ ಇಲ್ಲಡೆ ಅಟಿಲು ಮಲ್ತಿದೆ ಬಳಸನ್ ಮುಲ್ಪದ ಮಾನಿ ಒಂಜಿ ರಡ್ಡಿ ಜನ ಅಡೆಗೆ ಹೋದು ತಡಪೇಡೆ ತರೆಟಿ ಒಂದು ಸರಿ ತೂಟೆ ಬತ್ತೊಂದು ರಾತ್ರಿ ಹಿಂದೆನಕ್ಕೊಂದು ಬತ್ತ 3 ದೀಪುಂಡು ಅಂಚ ಒಂಜಿ ಸರ್ತಿ ಒಂಜಿ ಇಲ್ಲಾಡೆ ಅಗೆಲಿ ಸೇವೆ ತಡಪೇಡೆ ತುಂಬೊಂದು ಬಂದಾಗ ಅಲ್ಪ ಒಂಜಿ ಗುವೆಲುಪ್ಪು ಅಲ್ಲದಲ್ಲ ಎದುರು ರಟ್ಟಿದೆ ಆ ನೀರಿಗೆ ಬರುಂಡು ತಡುಪೇನೆ ಬರುಂಡು ತಡುಪೆ ಮರಂಕನೆ ಬರು ಮರಂಕನೆ ಬುರುದಾನಾಗ ಐತಿ ಇಂದು ಸರ್ಪ ಜಿಡದಿರ್ತದೆ ಕುಳ್ಳುಂಡು ಆತ ಆನಾಗ ಊರದ ಹಿರಿಯ ಕುಳು ಮಾತ ಪೋಪೆ ಈ ಮಾಬಾಲ್ ಶೆಟ್ಟಿ ನಮ್ಮಿರು ರಾಮಯ್ಯ ಶೆಟ್ರು ಬಂದಿತ್ತು ಬಾಕಿದ ಹಿರಿಯ ಕುಳು ಹೋದು ಪ್ರಾರ್ಥನೆ ಮಾಡ್ತದನಾಗ ಆ ಸರ್ಪ ಎಲ್ಲ ಜತದು ಹೋಗ್ಕೊಂಡು. ಇನ್ನು ಶ್ರೀ ಕ್ಷೇತ್ರವು ಬೆಳಗಿ ಬಂದಂತಹ ಹಾದಿಯ ಬಗ್ಗೆ ಇಲ್ಲಿಯ ಆಡಳಿತ ಸಮಿತಿಯವರು ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವೆಲ್ಲವನ್ನ ತಿಳಿದುಕೊಂಡು ಶ್ರೀ ಕ್ಷೇತ್ರದ ಪ್ರಧಾನ ಕ್ಷೇತ್ರದಲ್ಲಿ ನೆಲೆಯಾದಂತಹ ಕೊರಗಜ್ಜನ ಮಹಿಮೆಯ ಬಗ್ಗೆ ಮತ್ತಷ್ಟು ತಿಳಿಯೋಣ. ಇಂಕ್ ಮುಲ್ತ ಒಂಜಿ ವಿಶೇಷವಾಯಿನ ಮನ್ನೊಂದು ಪನ್ನೆರಡು ದಾಯಕ ಇತ್ತ ಯಾರು ಪಂಡೇರೊಂಜಿ ಇನಿ ಪಿದ್ ಬೇತ ಜಾತಿ ದಾಖಲ ಒಂಜಿ ಅಗೇಲು ಉಂಡು ಅಜ್ಜೆ ಓಲ ಜಾತಿನ ಓಲ ಲೆಕ್ಕ ಪಾರ್ದಿನ ಅಜ್ಜತ್ತು ಅಜ್ಜೆ ಬನ್ನಗ ಇಂಚಿನ ಕೇಂದ್ರ ಅಕಲ್ ಭಕ್ತರಾದ ಬೈದೇರು ಅಪ್ಪಗ ಅಕಲ್ನ ಕಷ್ಟಕಾರ ಇಂಚಿನುಂಡ ಐನ್ ನಿವಾರಣೆ ಮಲ್ತುಂಡ ಯಾಂಕ್ ಮುಲ್ಪ ಎಡ್ಡೆ ಸ್ಥಾನಮಾನ ತಿಕ್ಕು ಬಂಪಿನ ಅಂಚ ಮುಲ್ಪ ಇವತ್ತೋ ಮುಲ್ಪ ಕಾರ್ನಿಕೋಡು ಮುಲ್ಪ ನಡತಿನ ಘಟನಾವಳಿ ಉಂಡು. ಇನಿ ಸೋಮನಾಥ ದೇವರ ಅಪ್ಪನೆ ಪಡೆಯೊಂದು ಈ ಬುರ್ದುಗೋಳಿದ ಮನ್ನುಡು ಬತ್ತು ತೋಡು ನಾಡ ಐದು ಬಗ ಕುಡಂಜಿ ವಿಚಾರ ಇರೆಗೆ ಒಂಜಿ ಪನ್ಪೇನು ಮುಲ್ತುಡ್ದು ಈ ಮನ್ನುಡು ಅಜ್ಜೆ ಬೆಂದಿನ ಇರ್ದು ಬಕ್ಕ ಅಜ್ಜೆ ಕುತ್ತಾರು ಸಾವಿರಾಲ ಪಟ್ಟ ಅಂದು ಅನ್ಪಿರತೆ ಸಾರ್ಲ ಪಟ್ಟ ಒಂದು ಉಡುಗೊರೆ ಅದು ಬೆಂದಿನ ಕೊಂಚ ಪಡಿಗೊರಡತ್ತ ತನಿಯಾಗ ಅಂಚ ಅಜ್ಜಗ ಮೂಲು ಬೆಂದಿನ ಅಂಚಿನ ಕೆಲಸಗು ಪಂಜಂದಾಯ ಬಂಟ ಅಕಲು ಕೊರ್ನಂಚಿನ ಉಡುಗೊರೆಂಚಿನ ಅಂದಕ್ಕೆಂಡ
ಕುತ್ತಾರು ಸಾರ್ಲ ಪಟ್ಟದ ಅಧಿಕಾರದ 7 ಕಲ್ಲು 7 ಒರ್ಗಡ್ ನಿಕ್ಕ ಸ್ಥಾನಮಾನ ಕೊರ್ಪ ಪಂಪಿನಂಚಿನ ಕಟ್ಟಿದ ಯಾಕೆಂಡ ಆ ಅಜ್ಜೆ ಓಲ ವಿಚಾರನು ಬೇಲೆ ಮಲ್ತಿನೇನು ಓಲ ಇನ್ ಈ ನೀತಿ ಬೇಲೆ ಮಲ್ತೆ ಅನ್ಪುಜಿ ಆಡ ಅಕ್ಲೆ ಗೊತ್ತಿತ್ತು ದಕ್ಲು ಕೊಡ್ತೀನಿ ಸ್ಥಾನಮಾನ ಅಪ್ಪಗ ಈ ಮನ್ನಡೆಂಚಿನಂದು ವಿಷಯಕ್ಕೆಂಡ ಮೂಲು ಸೋಮನಾಥ ದೇವರ ಅಪ್ಪನೆ ಪಡೆಯೊಂದು ಮುಲ್ಪ ಈ ಬುರ್ದುಗೋಳಿದ ಮಣ್ಣಗೆ ಬಂದಾಗ ಮುಲ್ಪ ಎಂಚೆತ್ತಿನ ಪಂಡ್ರೆ ಸಾಧ್ಯ ಪರಿಸ್ಥಿತಿ ಸಾಧ್ಯನಿಜ್ಜಿ ಆಡ ಮೂಲು ಬತ್ತಿ ಬಕ್ಕ ಮುಲ್ಪ ಊರುಲೆಡ್ಡೆ ಆತಂಡು ಜನಮಂದಿಲೆನ ಎಷ್ಟೋ ಕಷ್ಟದ ಕಾಲೋಗು ಬತ್ತದಕ್ಕಲು ಒಂಜಿ ಅಂಗೈ ಮರಂಕನೆ ಕೈ ಪತ್ತದು ಆ ರೆಕಾರ್ಡ್ ಬಂಡ್ಯಾರು ಮೂಲೆಂಕಲ್ ಸುರುಕು ದಾಲೆಂಕಲ್ ಕೇಣು ಜಾಂದ್ ಅಂಗೈ ಮರಂಕನಕಲ್ ಪತ್ತದು ಅವಳು ನಟ್ಟುವೇರು ನಟ್ಟಿ ಬಕ್ಕ ಫಲಿತಿ ಬಕ್ಕ ಮಾತ್ರ ಅಜ್ಜ ಗೈತಾ ಲಾಯಕೆಲ್ಲ ಅಜ್ಜೆ ಬೆಂದದ ಮಾತ್ರ ಅಜ್ಜೆ ಆ ಪಡಿದ ತೊನ್ನು ಅವು ಆ ಮನ್ನದ ಒಂದು ವಿಶೇಷತೆ ಸಾಧಾರಣ ಎಂಕಲ್ನ ಹಿರಿಯಕುಲು ಪಣಪುನಂಚಿನ ಸಾಧಾರಣ 80 ವರ್ಷದ ಇತಿಹಾಸ ಉಂಟು ದುಂಬೂರ್ಜಿಂಚ ಎಂಕುಲು ಮುಲ್ಪ ಈ ಕ್ಷೇತ್ರದ ವಿಷಯನು ಪ್ರಚಾರ ಮಂತರ ಎಲ್ಲ ಪೋತಿಜ ಆಂಡ ಇತ್ತೀಚೆಗೆ ಮುಲ್ಪ ಭಂಡಾರ ಆವೋಡು ಪನ್ಪುನ ಒಂಜಿ ವಿಷಯ ಅದು ಅವು ಎಂಚ ಆನಂದ ಪನ್ನಂಡ ದುಂಬು ಮೂಲು ನರ್ತನ ಸೇವೆ ಆಯರೆ ಭಂಡಾರದ ಅಗತ್ಯ ಇತ್ತಂಡ ಮಾಗನ್ ದಟಿರ್ದು ನಮ್ಮ ಭಂಡಾರನು ಕೊಂದು ಬರೋಂದಿತ್ತ ಇಂಚೆನ ಈ ಬಂಗಾರದ ಮುಟ್ಟಾಲೆ ತಲೆಪಟ್ಟಿ ಗುಳಿಗನ ಅಂಚೆನೆ ಕೊರಗಜ್ಜನ ಮಣಿಸರ ಸೊಂಟದ ಪಟ್ಟಿ ಐನು ಮಾತ ಅಲ್ಪಾರ್ದು ಕೊಂದು ಬರೋಂದಿತ್ತ ಅಪಗ ಒಂಜಿ ಸರ್ತಿ ಅಲ್ಪದ ಮುಖ್ಯಸ್ಥರಿ ಪಂಡೆರೆ ಎಂಚಿನ ಅಂದ ಪಂಡ ನಿಕ್ಕುಲೆ ಒಂಜಿ ಅಲ್ಪ ಭಂಡಾರನು ಹಿರಿಯ ಕುಲು ಮಾತ ಇತ್ತಿದು ಕಮಿಟಿದ ಕುಲು ಮಾತ ಸೇರಿದು ಒಂಜಿ ತೀರ್ಮಾನ ಮಲ್ತದೆ ಒಂಜಿ ಪ್ರಶ್ನೆಡಿ ಕೇನದು ಮನ್ಪೆರ ಬಲ್ಯ ಪಂಡ ಕಮಿಟಿ ಮೀಟಿಂಗ್ ಹಿರಿಯಕ್ಲಿನ ಮಾತಾಡಿದು ನಿಖಲ್ನ ಅಭಿಪ್ರಾಯ ಇಂಚಿನ ಅಂದಕ್ಕೆ ಎನ್ನಗ ನಮ್ಮನೆ ಮನ್ಪುಗ ಅಂದು ಅಂಚಿನ ಅಭಿಪ್ರಾಯ ಬರ್ತಂತೆ ಐಕೆ ನಮ ಒಂಜಿ ದೈವಜ್ಞರನ್ನು ಭೇಟಿಯಾದ ರಾಸಿಡ್ ದೈವಗು ಇಷ್ಟ ಉಂಡಾ ಪಂಡದು ಕೇನುಗ ದೈವಗು ಪರಿಪೂರ್ಣವಾಯಿನ ಸಹಮತ ಉಂಡು ಪಂಡದು ಅಂಚ ಎಂಕುಲು ಮುಂದುವರಿದು ಮಾತೆರ್ಲ ಸಹಕಾರ ಕೊರಿಯರಿ ಆ ಭಂಡಾರ ಸಮಿತಿದ ಒಂಜಿ ನಾಯಕಿಯಾದ ನಮ್ಮ ಚಂದ್ರಾಸ್ ಪಂಡಿತ್ ಹೌಸು ಅರ್ನ ಮುಖಾಂತರೋಡು ಮಾತ ಸಮಿತಿಗಳು ಮಾತ ಆಂಡು ಅವಂಚೆನೆ ಜನವರಿ 6 ತಾರೀಕಿಗೆ ಭಂಡಾರ ನಮ್ಮ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಅಲ್ಪಾರ್ದು ಪ್ರೊಸೆಷನ್ ಬತ್ತದು ಮೂಲು ನಮ್ಮ ಸಭೆಲ ನಡತ್ತಂಡೆ ಧಾರ್ಮಿಕ ಸಭೆ ನಡತ್ತಂಡೆ 5 ಬಕ್ಕ ಮನದಾನಿ ವಾರ್ಷಿಕ ಕೋಲ ಎಂಕಲ್ನ ಏಪಲ ವಾರ್ಷಿಕ ಕೋಲ ಆಪುನಿಂದ ಪಂಡ ಪ್ರತಿ ವರ್ಷದ ಜನವರಿ 1ದ ಶನಿವಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ 2ನೇ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಪರಿಸರದಲ್ಲಿ ಅಂದರೆ ಕಲ್ಲಾಪು ಬುರ್ದುಗೋಳಿ ಪರಿಸರದಲ್ಲಿ ಪ್ರಧಾನವಾಗಿ ನೆಲೆಯಾದಂತಹ ಕೊರಗಜ್ಜ ದೈವದ ಕಾರ್ಮಿಕತೆಯ ಬಗ್ಗೆ, ಅದರ ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ಕೊರಗಜ್ಜನು ಯಾವ ರೀತಿ ನೆಲೆಯಾಗಿದ್ದಾನೆ, ಭಕ್ತಾದಿಗಳನ್ನ ಯಾವ ರೀತಿ ಹರಸುತ್ತಿದ್ದಾನೆ, ಅವರ ನಂಬಿಕೆಯ ಇಷ್ಟಾರ್ಥಗಳನ್ನ ಯಾವ ರೀತಿ ನೆರವೇರಿಸುತ್ತಿದ್ದಾನೆಂಬುದು. ಧನ್ಯವಾದಗಳು.